ನಮಸ್ಕಾರ ಸ್ನೇಹಿತರೆ. ನಿಗೂಢ ರಹಸ್ಯಗಳ ಬೆನ್ನತ್ತಿ ಹೋದರೆ ಈ ಪ್ರಕೃತಿಯಲ್ಲಿ ಮನುಷ್ಯನ ತರ್ಕಕ್ಕೂ ನಿಲುಕದ ಅದೆಷ್ಟೋ ನಿಗೂಢತೆಗಳು ಗೋಚರವಾಗುತ್ತದೆ. ಅದೆಷ್ಟೋ ರಹಸ್ಯಮಯ ದೇವಾಲಯಗಳು, ರಹಸ್ಯಮಯ ಪ್ರದೇಶಗಳ ಬಗ್ಗೆ ನಾವು ಕೇಳಿರುತ್ತೇವೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ರಹಸ್ಯಮಯ ಮರದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ಈ ಮರದ ರಹಸ್ಯ ಭೇದಿಸಲು ಹೊರಟವರು ವಾರಗಟ್ಟಲೆ ಅನಾರೋಗ್ಯಕ್ಕೀಡಾಗುತ್ತಾರಂತೆ. ಈ ಮರದ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮನುಷ್ಯನ ಸಂಚಾರವೇ ಇಲ್ಲದ ದಟ್ಟ ಅರಣ್ಯದಲ್ಲಿರುವ ಈ ಮರವನ್ನು ಮುಟ್ಟುವ ಸಾಹಸವನ್ನು ಯಾರು ಕೂಡ ಮಾಡುವುದಿಲ್ಲವಂತೆ. ಮನುಷ್ಯರು ಬಿಡಿ, ಪಕ್ಷಿಗಳು ಕೂಡ ಈ ಮರದ ಹತ್ತಿರಕ್ಕೂ ಸುಳಿದಾಡೋದಿಲ್ಲವಂತೆ. ಅದಕ್ಕೆ ಕಾರಣವೂ ಇದೆ. ಈ ಮರದ ಕಾಂಡದಲ್ಲಿ ಜೀವಂತವಾಗಿರುವ ಅನಕೊಂಡ ಹಾವು ಸುತ್ತು ಹಾಕಿಕೊಂಡಿರುವ ಹಾಗೆ, ಮರದ ಕೊಂಬೆಯೊಂದರಲ್ಲಿ ಮೊಸಳೆಯೊಂದು ಕುಳಿತಿರುವ ಹಾಗೆ, ಗೋರಿಲ್ಲವೊಂದು ಕುಳಿತಿರುವ ಹಾಗೆ, ಚೇಳು ಹರಿದಾಡುತ್ತಿರುವಂತೆ ಚಿಟ್ಟೆಗಳು ಕುಳಿತಿರುವ ಹಾಗೆ, ಚಿರತೆಯೊಂದು ಮಲಗಿರುವ ಹಾಗೆ, ಕಾಡು ಮೃಗಗಳು, ಕಾಡಿನ ಕ್ರೂರ ಜಂತುಗಳು, ಅಷ್ಟೇ ಅಲ್ಲದೆ ಹಲವಾರು ಕೀಟಗಳು ಹರಿದಾಡುತ್ತಿರುವ ಸನ್ನಿವೇಶಗಳನ್ನು ಈ ಮರದಲ್ಲಿ ಕಾಣಬಹುದು. ಯಾರಾದರೂ ಈ ಮರದಲ್ಲಿ ಕೆತ್ತನೆ ಮಾಡಿರಬಹುದೇ ಎಂದು ಕೇಳಿದರೆ ಸ್ಥಳೀಯರು ಕೊಡುವ ಉತ್ತರ ಇಲ್ಲ, ಇದು ಮರ ಬೆಳೆಯುತ್ತಿದ್ದಂತೆ ನೈಸರ್ಗಿಕವಾಗಿಯೇ ತನ್ನಷ್ಟಕ್ಕೆ ಮೂಡಿ ಬಂದಿದೆ ಎನ್ನುತ್ತಾರೆ. ಆದರೆ ಇದರ ಹಿಂದಿರುವ ರಹಸ್ಯ ಭೇದಿಸಲು ಹೊರಟವರು ವಾರಗಟ್ಟಲೆ ತೀವ್ರ ಅನಾರೋಗ್ಯಕ್ಕೀಡಾಗುತ್ತಾರೆ. ಮಾತ್ರವಲ್ಲದೆ ರಾತ್ರಿ ಕನಸಿನಲ್ಲಿ ಕೂಡ ಈ ಮರ ಗೋಚರಿಸಿ ವಿಚಿತ್ರವಾಗಿ ಕಾಡುತ್ತದೆಯಂತೆ. ಆದ್ದರಿಂದಲೇ ಈ ಮರದ ಹಿಂದಿರುವ ರಹಸ್ಯ ಇಂದಿಗೂ ರಹಸ್ಯಮಯವಾಗಿಯೇ ಉಳಿದಿದೆ. ಅಷ್ಟಕ್ಕೂ ಈ ಮರ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿರುವ ನಲ್ಲಗೊಂಡ ಎನ್ನುವ ದಟ್ಟ ಅರಣ್ಯದಲ್ಲಿ ಈ ವಿಸ್ಮಯಕಾರಿ ಮರವಿದೆ. ಇವತ್ತಿನ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ವಿಸ್ಮಯಕಾರಿ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.